ಅಲ್ಲಿ ಸೃಷ್ಟಿಯಾಗಿದೆ ಜಾತ್ರೆಯ ಸಂಭ್ರಮ. ಅಲ್ಲಿ ಏನು ಇದೆ ಏನು ಇಲ್ಲ ಎಲ್ಲಾನೂ ಇದೆ. ವಿವಿಧ ತರಹದ ದಿನ ಬಳಕೆಯ ವಸ್ತುಗಳು ಕಡಿಮೆ ದರದಲ್ಲಿ ಸಿಗುತ್ತೆ. ಅಯ್ಯೋ, ನಾನು ಏನ್ ಹೇಳ್ತಾ ಇದ್ದೀನಿ, ಅದು ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಸ್ಟೋರಿ ನೋಡಿ. ಹೌದು ಸ್ನೇಹಿತರೆ, ನಾವು ಹೇಳ ಹೊರಟಿರುವುದು ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಗ್ರಾಹಕರ ಮೇಳದ ಬಗ್ಗೆ. ಪ್ರತಿ ವರ್ಷದಂತೆ ಈ ವರ್ಷವೂ ರಾಷ್ಟ್ರೀಯ ಗ್ರಾಹಕರ ಮೇಳ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇನ್ನು ಸುಮಾರು 45 ದಿನಗಳ ಕಾಲ ನಡೆಯುವ ಈ ಗ್ರಾಹಕರ ಮೇಳಕ್ಕೆ ನೀವು ಭೇಟಿ ನೀಡಿಲ್ಲ ಅಂದ್ರೆ ನೀವು ಒಂದು ಸುವರ್ಣ ಅವಕಾಶವನ್ನ ಕಳೆದುಕೊಂಡಂತೆ. ವರ್ಷದಿಂದ ವರ್ಷಕ್ಕೆ ವಿವಿಧ ರೀತಿಯ ವಿನೂತನ ವಸ್ತುಗಳನ್ನ ಮಂಗಳೂರಿನ ಜನತೆಗೆ ನೀಡುತ್ತಿರುವ ಈ ರಾಷ್ಟ್ರೀಯ ಗ್ರಾಹಕ ಮೇಳ ಈ ಬಾರಿ ಸೆಲ್ಫಿ ಗ್ಯಾಲರಿ ಮೂಲಕ ಎಲ್ಲಾ ಮಂಗಳೂರಿನ ಜನತೆಯ ಗಮನ ಸೆಳೆಯುತ್ತಿದೆ. ಹ್ಯಾಂಡ್ ಪೇಂಟೆಡ್ ಚಿತ್ರಗಳು, ನಾವು ಅದರ ಮುಂದೆ ನಿಂತು ಸೆಲ್ಫಿ ತೆಗೆದುಕೊಂಡ್ರೆ ಸಾಕು, ಅದರ ಮೆರುಗೆ ಬೇರೆ. ಇದರ ಅನುಭವ ನಿಮ್ಗೆ ಆಗ್ಲೇಬೇಕು. ನಮಸ್ಕಾರ, ನನ್ನ ಹೆಸರು ಗೌತಮ್ ಅಂತ. ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಿಮ್ಮದು ಮಂಗಳೂರು ಊರಲ್ಲಿ. ಇಟ್ ಇಸ್ ನಮ್ಮದು ಮೋಸ್ಟ್ ಫೇವ್ರೆಟ್ ಟೌನ್ ನಮಗೆ ಮಂಗಳೂರು ಅಂತ. ವರ್ಷ ನಾವು ಹೊಸ ಐಟಮ್ ತರಿಸ್ತೀವಿ ಇಲ್ಲಿ ಮ್ಯಾಂಗ್ಳೂರ್ಗೆ, ಪಬ್ಲಿಕ್ ಅಟ್ರಾಕ್ಷನ್ಗೆ. ಈ ವರ್ಷ ನಾವು ಸೆಲ್ಫಿ ಗ್ಯಾಲರಿ ತರಿಸಿದ್ದೀವಿ. ಇಟ್ ಇಸ್ 27 ಹ್ಯಾಂಡ್ ಪೇಂಟೆಡ್ ಆರ್ಟಿಸ್ಟಿಕ್ ಪಿಕ್ಚರ್ಸ್ ಅದೇ. ಅದರಲ್ಲಿ ನೀವು ನಿಂತ್ಕೊಂಡು ಫೋಟೋ ತೊಗೊಂಡ್ರೆ ನಿಮ್ಮದು ಕ್ಯಾಮ್ರಾ ಫೋನಲ್ಲಿ ಅದು ಸೆಲ್ಫಿ ಥರ ಬರುತ್ತೆ. ಆ್ಯಂಡ್ ಯು ವಿಲ್ ಬಿ ಇನ್ಕಾರ್ಪೊರೇಟೆಡ್ ಇನ್ ದ ಪಿಕ್ಚರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಹೊಸ ಅಮ್ಯೂಸ್ಮೆಂಟ್ ರೈಡ್ಸ್ ಬಂದಿದೆ, ಶಾಪಿಂಗ್ ಇದೆ, ಫುಡ್ ಕೋರ್ಟ್ಸ್ ಇದೆ. ಇವತ್ತು ಸ್ಟಾರ್ಟ್ ಆಗಿದೆ, ಇವತ್ತು ಆರಂಭ ಆಗಿದೆ ನಮ್ಮದು ನ್ಯಾಷನಲ್ ಕನ್ಸ್ಯೂಮರ್ ಫೇರ್ ಮಂಗಳಾ ಸ್ಟೇಡಿಯಮಲ್ಲಿ. ಆ್ಯಂಡ್ ಇನ್ನೊಂದು 40-45 ಡೇಸ್ ಇರುತ್ತೆ. ರಿಕ್ವೆಸ್ಟ್ ಎವ್ರಿ ಒನ್ ಟು ಕಮ್ ಆ್ಯಂಡ್ ಹ್ಯಾವ್ ಅ ಲುಕ್ ಎಟ್ ದ ಸೆಲ್ಫಿ ಗ್ಯಾಲರಿ. ಇಟ್ ಇಸ್ ವೆರಿ ಬ್ಯೂಟಿಫುಲ್ ದಿಸ್ ಟೈಮ್. ಥ್ಯಾಂಕ್ ಯು.
ಇನ್ನು ತರತರಹದ ವಸ್ತುಗಳು ನಿಮಗಾಗಿ ಕಾಯುತ್ತಿದೆ. ಅಂದರೆ ದಿನ ಬಳಕೆಯ ವಸ್ತುಗಳು, ತಿನಿಸುಗಳು, ಬಟ್ಟೆ ಬರೆಗಳು, ಚಪ್ಪಲಿ, ಸೌಂದರ್ಯವರ್ಧಕಗಳು ಸೇರಿದಂತೆ ಎಲ್ಲಾ ತರಹದ ವಸ್ತುಗಳು ರಿಯಾಯಿತಿ ದರದಲ್ಲಿ ಇಲ್ಲಿ ಲಭ್ಯ. ಮಕ್ಕಳನ್ನ ಸೆಳೆಯುವ ಉದ್ದೇಶದಿಂದ ಮಕ್ಕಳ ಆಟಿಕೆಗಳು ಹಾಗೂ ಇನ್ನಿತರ ಮನೋರಂಜನಾ ಆಟದ ಸಾಮಗ್ರಿಗಳು. ಒಮ್ಮೆ ಭೇಟಿ ಕೊಟ್ರೆ ಸಮಯ ಹೋಗುವುದೇ ಗೊತ್ತಾಗುವುದಿಲ್ಲ ಮತ್ತು ನಿಮಗೆ ಬೇಕಾದ ವಸ್ತುಗಳು ಕಡಿಮೆ ದರದಲ್ಲಿ ನಿಮ್ಮ ಮುಂದೆ ಬಂದಿದೆ ಎಂದ್ರೆ ಅದನ್ನ ಕಳೆದುಕೊಳ್ಳಲು ಯಾರೂ ತಯಾರಿಲ್ಲ.
ರಾಷ್ಟ್ರೀಯ ಗ್ರಾಹಕರ ಮೇಳ ಕರಾವಳಿ ಜನತೆಗೆ ಒಂದು ಸುವರ್ಣ ಅವಕಾಶ. ಈ ಅವಕಾಶವನ್ನ ಬಳಸಿಕೊಳ್ಳಿ, ಒಮ್ಮೆ ಭೇಟಿ ನೀಡಿ, ಅದರ ಸದುಪಯೋಗ ಪಡೆದುಕೊಳ್ಳಿ. ನಮಗಾಗಿಯೇ ತೆರೆದ ಗ್ರಾಹಕರ ಮೇಳ ನಾವು ಬಳಸಿಕೊಳ್ಳದೆ ಇದ್ರೆ ಹೇಗೆ ಅಲ್ವಾ? ಒಮ್ಮೆ ಭೇಟಿ ನೀಡಿ, ನಿಮ್ಮ ಇಷ್ಟದ ವಸ್ತುಗಳನ್ನ ರಿಯಾಯಿತಿ ದರದಲ್ಲಿ ಖರೀದಿಸಿ.
ಹೌದು ಸ್ನೇಹಿತರೆ, ನಮಗಾಗಿಯೇ ತೆರೆಯಲಾದ ರಾಷ್ಟ್ರೀಯ ಗ್ರಾಹಕ ಮೇಳದ ಸದುಪಯೋಗ ಪಡೆದುಕೊಳ್ಳೋಣ. ಎಲ್ಲಿಯೂ ಬೇರೆ ಊರಿಗೆ ಹೋಗಿ ಹೆಚ್ಚು ದುಂದು ವೆಚ್ಚ ಮಾಡುವ ಬದಲು ಇಲ್ಲಿ ಹೋಗಿ ರಿಯಾಯಿತಿ ದರದಲ್ಲಿ ಖರೀದಿಸೋಣ ಎನ್ನುವುದೇ ನಮ್ಮ ಆಶಯ. ಇದು ಇವತ್ತಿನ ಜನಮನ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.